ವಿಕ್ರಮ್ ಅಯ್ಯ ಅಂತ ವಿಶ್ವಕರ್ಮ ಯುವ ಮಿಲನ್ ಇದರದ್ದು ಸ್ಥಾಪಕ ರಾಜ್ಯಾಧ್ಯಕ್ಷರು. ಹಾಗೆ ನನ್ನೊಂದಿಗೆ ಶ್ರೀಯುತ ಲೋಕೇಶ್ ಆಚಾರ್ಯ ಇದ್ದಾರೆ. ಇವರು ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನದ ಮಾಜಿ ಮುಕ್ತಸರಾಗಿ ಇದ್ದರು. ಹಾಗೆ ನನ್ನೊಟ್ಟಿಗೆ ಸುಬ್ರಹ್ಮಣ್ಯ ಆಚಾರ್ಯ ವಿಶ್ವಕರ್ಮ ಬಂಧುಗಳು ಇದರದ್ದು ಕಾರ್ಯದರ್ಶಿ. ಹಾಗೂ ವಿಶ್ವಕರ್ಮ ಯುವ ಮಿಲನ್ ಸಂಸ್ಥೆ ಈಗಿನ ಪ್ರಧಾನ ಕಾರ್ಯದರ್ಶಿ ಅಂತ ನವೀನ್ ಅವರಿದ್ದಾರೆ. ಹಾಗೂ ನಮ್ಮ ಸಮಾಜದ ಕಟ್ಟಡ ಇದರದ್ದು ಕಾರ್ಯದರ್ಶಿ ಶೇಖರ್ ಅವರಿದ್ದಾರೆ. ಇವತ್ತು ಒಂದು ಮಾಧ್ಯಮ ಮಿತ್ರರಲ್ಲಿ ಒಂದು ವಿಚಾರ ಹೇಳುವಂಥದ್ದು, ಈಗ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಮಹಿಳೆಗೆ ಆದಂತಹ ಒಂದು ಪುತ್ತೂರಿನಲ್ಲಿ ಒಂದು ಅನ್ಯಾಯ ಆಗಿರುವಂಥ ವಿಚಾರ ಈಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವಂಥ ವಿಚಾರ, ಇದು ಹೊಸತೇನೂ ಅಲ್ಲ. ಆದರೆ ಈ ಒಂದು ವಿಚಾರಕ್ಕೆ ಕೆಲವೊಂದು ರಾಜಕೀಯ ಪ್ರೇರಿತವಾಗಿ ಕೆಲವೊಂದು ವಿಚಾರಗಳು ಬರ್ತಾ ಉಂಟು. ಆದರೆ ನಮ್ಮ ಸಮಾಜಕ್ಕಿರೋ ಒಂದು ಮಹಿಳೆಗೆ ಆದಂಥ ಒಂದು ಮಗು ಒಂದಾಗಿದೆ. ಮಾಡಿದಂಥ ಕೃಷ್ಣ ಜೆ ರಾವ್ ಅವರಿಗಾಗಲೇ ಕೋರ್ಟಿನ ಮುಖಾಂತರಿಗೆ ಅವರು ಬೇಲಾಗಿ ಹೊರಗಿದ್ದಾರೆ. ಹಾಗೆ ಒಂದು ವಿಚಾರ ಅಂತ ಹೇಳಿದ್ರೆ, ನಾವು ವಿಶ್ವಕರ್ಮ ಸಮಾಜದವರು ಆ ಒಂದು ಹೆಣ್ಣು ಮಗಳೊಟ್ಟಿಗೆ ನಾವು ಹಿಂದೆ ಇದ್ದೆವು, ಈಗಲೂ ಇದ್ದೇವೆ, ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ನಾವು ಅವರೊಟ್ಟಿಗೆ ಇದ್ದೇವೆ ಅಂತ ಹೇಳೋ ಒಂದು ಮುಖ್ಯವಾದ ಕಾರಣ ನಾವೀಗ ಒಂದು ಮಾಧ್ಯಮದಲ್ಲಿ ಹೇಳುವಂಥ ವಿಚಾರ. ಯಾಕೆಂದರೆ ಇಲ್ಲಿ ಕೆಲವೊಂದು ರಾಜಕೀಯವಾಗಿ ಕೆಲವು ಹೇಳಿದರು, ಬೇರೆ ಬೇರೆ ವಿಷಯ ಅವರು ವಿಶ್ವಕರ್ಮರಿಲ್ಲ, ಸ್ವಾಮಿಗಳು ಮಠಾಧೀಶರಲ್ಲಿದ್ದಾರೆ. ಯಾಕೆಂದರೆ ಆ ವಿಚಾರಗಳು ಬರುವಂಥದ್ದಲ್ಲ, ನಮಗೆ ಆ ಮಹಿಳೆಗೆ ಆ ಮಗುಗೆ ಸಿಗಬೇಕಾದಂಥ ನ್ಯಾಯವನ್ನು ಒದಗಿಸುವಲ್ಲಿ ಪ್ರಥಮವಾಗಿ ಈ ಒಂದು ವಿಚಾರವಾಗಿ ಆರಂಭದಿಂದ ನಮ್ಮ ಸಂಸ್ಥೆ ನಮ್ಮ ಸಮಾಜದ ಒಟ್ಟಿಗೆ ಪುತ್ತೂರಿನಲ್ಲಿ ಆದಂಥ ವಿಚಾರ ನಮ್ಮ ಸಂಘದ ಅಧ್ಯಕ್ಷರಾದಂಥ ಹರೀಶ್ ಆಚಾರ್ಯರು ಮುಂದಾಳತ್ವ ವಹಿಸಿ ಇಲ್ಲಿವರೆಗೆ ತಂದಿಂದ ವಿಚಾರ. ಇದರ ಬಗ್ಗೆ ನಾನು ಕೂಡ ಹಿಂದೆ ಪುತ್ತೂರಲ್ಲಿ ಸಭೆ ಕರೆದು ಅಲ್ಲಿ ಒಂದು ಕೆಲವೊಂದು ಘಟನೆ ಆದಂಥ ಪ್ರೆಸ್ ಮೀಟ್ ಕರೆದು ಅಲ್ಲಿ ಒಂದು ವ್ಯಕ್ತಿಗಳನ್ನು ಪೋಸ್ಟರ್ ಇದ್ದ ಕೂಡ ನಾವು ಅವರನ್ನು ವಜಾ ಮಾಡಿಸಿದ್ದೇವೆ, ಮುಂದೆ DNA ರಿಪೋರ್ಟ್ ಬರೋ ತನಕ ಅಂತೇಳಿ. ನಮಗೆ ಮುಖ್ಯವಾಗಿ ಇನ್ನೊಂದೇನೆಂದರೆ, ಇದೀಗ ಕಾನೂನಲ್ಲಿ ಇರುವ ಕಾರಣ ನಾವು ಯಾವುದೇ ಒಂದು ದೊಡ್ಡ ರೀತಿಯ ಹೆಜ್ಜೆ ಇಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಕಾನೂನಿನ ಮೇಲೆ ನಾವು ಅಲ್ಲ ಅಂತ ಹೇಳುವಂಥ ವಿಚಾರ, ಯಾಕಂದ್ರೆ ಅಲ್ಲಿ ನಿರ್ಣಯ ಬರಲಿ, ಅದಾದ ಮೇಲೆ ಏನಾಗುತ್ತೆ ನಾವು ನೋಡುವಂಥ ಒಂದು ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ಕೆಲವೊಂದು ವಿಚಾರ ಹೇಳ್ಬೋದು, ನಮ್ಮ ಸಮಾಜದವರಿಗೆ ಹೀಗೆ ಆಗ್ತಿರುವಾಗ ಒಂದು ಮಹಿಳೆಗೆ ಈಗ ನಾವು ಹೇಳುವಂಥದ್ದು ಎಲ್ಲ ಹೇಳ್ತಾರೆ, ನಮ್ಮ ಒಂದು ಭಾರತವನ್ನು ಭಾರತ ಮಾತೆಗೆ ಹೋಲಿಸ್ತೇವೆ. ಹಾಗೆ ಒಂದು ವಿಶ್ವಕರ್ಮ ಸಮಾಜದ ಒಂದು ಹೆಣ್ಣು ಮಗಳಿಗೆ ಆಗುವಾಗ ಯಾವುದು ಮುಂದೆ ಬರ್ತಾ ಇಲ್ಲ, ಅದಕ್ಕೆ ಪ್ರತಿಕ್ರಿಯೆಗಳು ಸಿಗ್ತಾ ಇಲ್ಲ. ನಾವು ಆದಷ್ಟು ನಾವು ಪ್ರಯತ್ನ ಪಡ್ತಿದ್ದೇವೆ. ಹಾಗೂ ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಕ್ಕೆ ಯಾವುದೇ ಆಗಲಿ, ಈಗ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಯಾವುದೇ ಪಕ್ಷದವರು, ಎಲ್ಲ ಪಕ್ಷದ MLAಗಳ ಹತ್ರ MP ಗಳ ಹತ್ರ ಒಂದು ಮಾಹಿತಿ ತೆಕ್ಕೊಂಡು ನಿಮ್ಮಿಲ್ಲಾದಂಥ ಒಂದು ಸಹಕಾರಕ್ಕೆ ಒಂದು ಮನವಿ ನಾವು ಕೊಡ್ತೇವೆ, ನಮ್ಮ ಸಮಾಜ ಕೊಡ್ತೇವೆ. ಯಾಕಂದರೆ ನಮ್ಮ ಸಮಾಜ ಬಡ ಸಮಾಜ. ಈಗಾಗಲೇ ನಿಮಗೆ ಕೆಲವು ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದಾರೆ ಕೆಲವರು, ಅವರು ವಿಶ್ವಕರ್ಮ ಸಮಾಜ ಬಡ ಹೌದು, ಬಡ ಸಮಾಜವೇ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ನಮ್ಮ ಸಮಾಜ ಏಳಿಗೆ ಹೋಗ್ಲಿಕ್ಕೆ ಹೋದರೆ ಯಾರೂ ಮುಂದೆ ಬರ್ತಾ ಇಲ್ಲ. ನಮ್ಮ ಸಮಾಜ ನಿಗಮಲ್ಲಿ ಉಂಟು, ಅದರಲ್ಲಿ 25 ಕೋಟಿ ಇದೆ, ನಮ್ಮ ಜನಸಂಖ್ಯೆ ಇರುವಾಗ ಯಾವುದೇ ಒಂದು ಆಗ್ತಾ ಇಲ್ಲ. ನಮ್ಮನ್ನು ಮೇಲೆ ಬರಲಿಕ್ಕೆ ಯಾರು ಬಿಡ್ತಾ ಇಲ್ಲ, ಯಾವುದೋ ಪಕ್ಷದವರು ಬಿಡ್ತಾ ಇಲ್ಲ ಗೊತ್ತಿಲ್ಲ, ಯಾವ ಪಕ್ಷದವರು ನಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ. ರಾಜಕೀಯ ಶಕ್ತಿಗಳೆಲ್ಲ ಏನಿಲ್ಲ, ಒಬ್ಬರಿಬ್ಬರು ಇರ್ಬೋದೇ ಹೊರತು ಯಾವುದೇ ಒಂದು ಇನ್ನಿತರಿಗೆ ಅವಕಾಶಗಳು ಸ್ವಲ್ಪ ಕಮ್ಮಿ. ಅದರಿಂದಲೇ ನಮ್ಮ ಸಮಾಜ ಹೀಗೆ ಆಗ್ತಿದೆ. ಯಾಕೆಂತ ಹೇಳಿದ್ರೆ ನೀವು ನೋಡ್ಬೋದು, ಒಂದು ತಾಯಿ ಕಾಳಿಕಾಂಬೆ ಅಂತ ಹೇಳ್ಬೋದು, ವಿಶ್ವಕರ್ಮ ಸಮಾಜದ ಒಂದು ಕುಲ ದೇವಿ ಅಂತ ಹೇಳ್ಬೋದು. ಆ ತಾಯಿ ಕಾಳಿಕಾಂಬೆ ಮೌನ ಸ್ವರೂಪದಲ್ಲಿದ್ದಾರೆ, ಇಲ್ಲ ಹೇಳೋದಿಲ್ಲ. ಅದೇ ಒಂದು ನಾಳೆ ಆ ಕಾಳಿಕಾಂಬೆ ಕಾಳಿ ರೂಪ ತರಲಿಕ್ಕೆ ಸಹ ಏನು ದೊಡ್ಡ ವಿಷಯ ಅಲ್ಲ. ನಮ್ಮ ಸಮಾಜ ಒಟ್ಟಾಗಿ ಹಿಂದೆ ನಾವೊಂದು ಸಮಾವೇಶ, ಯುವಕರು ಸೇರಿ ಒಂದು ಸಮಾವೇಶ ಮಾಡಿದ್ದೇವೆ ಬೆಂಗಳೂರಲ್ಲಿ. 15,000 ಜನಸಂಖ್ಯೆ ಸೇರಿದ್ರು. 18 ವರ್ಷ ನಂತರ ನಾವು ಮಾಡಿದಂಥ ಸಮಾವೇಶ ಗೋಲ್ಡ್ ಬೆಂಚಲ್ಲಿ 15,000 ಮೇಲೆ ಜನಸಂಖ್ಯೆ ಸೇರಿದೆ. ಅದೇ ಸಮಾವೇಶ ಸಮಾಜದ ಒಳಿತಿಗೆ ನಾವು ಸೇರಿದಂಥ ವಿಚಾರ. ಖಾಲಿ ಯುವಕರು 5-6 ಜನ ಸೇರಿಕೊಂಡು ಹಿರಿಯರ ಆಶೀರ್ವಾದವನ್ನು ನಾವು ಮಾಡಿದಂಥ ಸಮಾವೇಶ. ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕರೆ ನಾವು ಏನು ಇದು ಮಾಡಿ, ಆದರೆ ಮುಂದಿನ ದಿನಗಳಲ್ಲಿ ಆದರೆ ಅದಕ್ಕಿಂತ 2ರಷ್ಟು ಜನ ಸೇರಿಸುವಂಥ ಕೆಪಾಸಿಟಿ ಕೂಡ ವಿಶ್ವಕರ್ಮ ಸಮಾಜಕ್ಕೆ ಇದೆ ಅಂತ ಹೇಳುವಂಥ ವಿಚಾರ. ಹಾಗೆ ಒಂದು ಪ್ರತಿಕ್ರಿಯೆ, ಆ ಹುಡುಗಿಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಂತ ಮಾಧ್ಯಮ ಮಿತ್ರರಲ್ಲಿ ನಾವು ಒಂದು ಕೇಳ್ತಾ ಇದ್ದೇವೆ. ಮತ್ತು ಕೆಲವು ರಾಜ್ಯಕ್ಕೆ ಕೇಳುವಾಗ ವಿಶ್ವಕರ್ಮ ಸಮಾಜ ಇಲ್ಲ ಅಂದರೆ, ನಾವು ವಿಶ್ವಕರ್ಮ ಸಮಾಜ ಆರಂಭದಿಂದ ಕೂಡ ಇಲ್ಲಿವರೆಗೂ ಇದ್ದೇವೆ, ಮುಂದಿನ ದಿನಗಳು ನಾವು ಅವಳ ಹಿಂದಿದ್ದೇವೆ. ಅವಳು ಮಾತ್ರ ಅಲ್ಲ, ಅಂಥ ಒಂದು ಏನೇ ವಿಷಯ ಬಂದು ಕೂಡ ವಿಶ್ವಕರ್ಮ ಸಮಾಜ ನಮ್ಮ ಇಡೀ ಸಮಾಜ ಅವರೊಟ್ಟಿಗೆ ಇರ್ತದೆ ಅಂತ ಹೇಳುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. DNA ರಿಪೋರ್ಟಲ್ಲಿ ಪಾಸಿಟಿವ್ ಅಂತ ಬಂದಿದೆ. ಈಗ ಇಲ್ಲ, ಮೊನ್ನೆ ಮಾಡಿದ್ದೇವೆ, ಆದರೆ ಅದಕ್ಕೆ ಪ್ರತಿಕ್ರಿಯೆ ಯಾವುದು ಬರಲಿಲ್ಲ. ನಾನು ಮದುವೆ ಆಗುವುದಿಲ್ಲವೆಂಬ ಮಾತು ಈಗ ಕೂಡ ಬರ್ತಾ ಉಂಟು ಅವನ ಬಾಯಿಂದ, ಯಾವುದೇ ರೆಸ್ಪಾನ್ಸ್ ಇಲ್ಲ ಅವನು ಇನ್ನೂ ಕೂಡ. ಮುಂದಿನ ನಡೆದು ಈಗಾಗಲೇ ಕೋರ್ಟಲ್ಲಿ ಈಗ ಕೇಸ್ ಇದೆ. ಈಗ ಹಿಯರಿಂಗ್ ಇನ್ನೂ ಡೇಟ್ ಬರಲಿಲ್ಲ. ನಿನ್ನೆ ಕೂಡ ನಾನು ಮಹಿಳೆ ಸಂದೇಶ ತಾಯಿಗೆ ನಾನು ಮಾತಾಡಿದೆ.
ಅವ್ರಿಗೆ ಇನ್ನೂ ಕೂಡ ಕೋರ್ಟ್ ಡೇಟ್ ಬರಲ್ಲ. ಕೋರ್ಟ್ ದಿನಾಂಕ ಬರೆದ್ರೆ ನಾವು ಯಾವುದೊಂದು ಹೆಜ್ಜೆ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಎಂಬ ವಿಷಯದ ನಾವೀಗಿದ್ದೇವೆ. ಈಗ ಕೋರ್ಟ್ ನಿರ್ಣಯ ಬಂದ ಮೇಲೆ ನಾವು ಇದ್ರ ಬಗ್ಗೆ ನಾವು ಸಭೆ ಸೇರಿಕೊಂಡು ಎಲ್ಲ ಸಮಾಜದವರು ಸೇರಿಕೊಂಡು ಹೇಗೆ ಮಾಡ್ಬೋದು ಅಂತೇಳಿ ನಾವು ನಿರ್ಣಯ ತಗೊಂಡು ನಮ್ಮ ಮುಂದಿನ ದಿನಗಳಲ್ಲಿ ನಾವು ಅದು ಮೀಡಿಯಾದಲ್ಲಿ ನಾವು ಮಾಹಿತಿ ಕೊಡ್ತೇವೆ ಮೇಡಮ್. ಅದರದ್ದು ಅಲ್ಲ ಬರೋದಿಲ್ಲ, ಆದರೂ ಒಂದು ಅವರನ್ನು ಹಿಂದೆ ಒಂದು ಶಾರದಾ ಮಹೋತ್ಸವದಲ್ಲಿ ಅಧ್ಯಕ್ಷರಾಗಿದ್ದರು ಅವರು, ನನಗೆ ಗೊತ್ತಿರೋ ಪ್ರಕಾರ. ಇದಕ್ಕೆ ನಾನು ವೈಯಕ್ತಿಕವಾಗಿ ಪುತ್ತೂರಲ್ಲಿ ಸಭೆ ಕರೆದು ನಮ್ಮ ಸಂಘದಿಂದ ಸಭೆ ಕರೆದಿದ್ದೆವು. ಆ ಒಂದು ಸ್ಥಾನದಿಂದ ಅವರು ವಜಾಗೊಳಿಸಬೇಕಂತ ನಾವು ಒತ್ತಡ ಹಾಕಿ ಅದರ ಗೌರವಾಧ್ಯಕ್ಷರಾದ ಒಂದು ಶೆಟ್ಟರ್ ಅವ್ರ ಹತ್ರ ಮಾತಾಡಿ ಇಮಿಡಿಯೇಟ್ 1 ವಾರದಲ್ಲಿ ಅವರನ್ನು ವಜಾಗೊಳಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಇರುವಂತಹ ಗೌರವ ಸ್ಥಾನಮಾನಗಳಿದೆ. ಯಾಕಂದರೆ ನಮ್ಮ ಸಮಾಜ ಒಂದೇ, ಎಲ್ಲ ಸಂಘಟನೆಗಳಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಈಗ ಮಾಲಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಕೆಲವೊಂದು ವಿಶ್ವಕರ್ಮ ಸಮಾಜದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿ ಕೂಡ ಸಂಪೂರ್ಣವಾದ ಬೆಂಬಲಿದೆ. ಆದರೆ ನೀವು ಹೇಳಿದಾಗೆ ಈಗ ಕೋರ್ಟಲ್ಲಿದೆ, ಆ ನಿರ್ಣಯ ಬಂದರೂ ಬರೆದಿದ್ರು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ರೀತಿಯಲ್ಲಿ ಅದನ್ನು ನಾನು ಆಗ ಹೇಳಿದೆ, ಸಮಾವೇಶಕ್ಕೆ ಒಂದು 15,000 ಜನ 18 ವರ್ಷದಿಂದ ನಾವು ಸೇರಿದ್ದೇವೆ. ಇಂಥ ವಿಚಾರಕ್ಕೆ ಲಾಸ್ಟ್ ಟೈಮ್ ಒಂದು ಎಜಿ ಆಸ್ಪತ್ರೆಯಲ್ಲಿ ಕೂಡ ನಮ್ಮ ಒಂದು ಸಮಾಜ ಮಹಿಳೆಗೆ ಅನ್ಯಾಯ ಆಗಿತ್ತು. ಅಲ್ಲಿ ಕೂಡ ಹೆಚ್ಚು ಕಮ್ಮಿ 1,500 2,000 ಜನ ಸೇರಿದ್ದಾರೆ. ಹಾಗೂ ಈ ಒಂದು ಘಟನೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಕೂಡ ನಾವು ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಒಂದು ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಗರಸಭೆ ಪಕ್ಷದ ಹತ್ರ ನಾವು ಇದ್ರ ಹಿಂದೆ ಮಾತಾಡಿದೆವು. ಅದು ಅವರಿಗೆ ಲೆಟರ್ ಕೊಟ್ಟು ಅವರನ್ನು ಸ್ವಲ್ಪ ಸಮಯ DNA ರಿಪೋರ್ಟ್ ಬರೋ ತನಕ ಅವರು ಸ್ವಲ್ಪ ಬದಿರ್ತೇವೆ ಅಂತ ಹೇಳಿದ್ರು. ಈಗ ಬಂದಿದ್ದೇವೆ. ಅದೇ ಈಗ ನಾವೀಗ ಮೀಡಿಯಾದಲ್ಲಿ ಮಾತಾಡಿದ ಮೇಲೆ ಇನ್ನು ಅದೇ MLA ಗಳ ಹತ್ರ ಮಾತಾಡುವಂತ ನಾವು ಹೊರಟಿದ್ದೇವೆ, ಈಗ ಮನವಿ ಕೊಡುವಂತ ಆ ವಿಚಾರವಾಗಿ. ಯಾವುದು ಇದ್ದಾರೆ. ಈಗ ನಾನು ಕೂಡ ABVPದು ನಾನು ಹಿಂದೆ ABVP ಸರ್ವ ಕಾಲೇಜು ವಿದ್ಯಾಸಂಘದ ಅಧ್ಯಕ್ಷರಾಗಿ ನಾನು ಕೆಲಸ ವಹಿಸಿ 2011ನೇ ಇಸವಿಯಲ್ಲಿ ನಾನು ವಹಿಸಿದ್ದೇನೆ. ನಾನು ಕೂಡ ಇದರಲ್ಲಿದ್ದೇನೆ. ಇದರಲ್ಲಿ ಅಂದರೆ ಪಕ್ಷ ಈಗಾಗಲೇ ಪಕ್ಷ ಬರುವುದು ಎರಡನೇ ಮಾತು. ಮೊದಲನೇದಾಗಿ ಒಂದು ಮಹಿಳೆಗೆ ಅನ್ಯಾಯ ನಾವು ಮಹಿಳೆಯ ವಿಚಾರವಾಗಿ ನಾವು ತಗೊಳ್ಬೋದು ಹೊರತು ಪಕ್ಷ ಅವರು ವೈಯಕ್ತಿಕವಾಗಿ ಪಕ್ಷದಲ್ಲಿ ಇರ್ಬೋದು, ಇಲ್ಲ ಹೇಳುವುದಿಲ್ಲ. ಆದರೆ ಈಗ ಒಂದು ವಿಚಾರ ಆಗುವಾಗ ಮಹಿಳೆಗೆ ಒಂದು ನ್ಯಾಯ ಒದಗಿಸಲಿಕ್ಕೆ ಅವರು ಒಂದು ಪ್ರಯತ್ನ ಪಡಬೇಕು ಹೊರತು ಪಕ್ಷದ ನನಗೇನು ಅಷ್ಟು ಏನು ಅದು ಕಾಣ್ತಾ ಇಲ್ಲ. ಕೆಲವೊಂದು ವಿಚಾರ ಪಕ್ಷದ ಇದಕ್ಕೆ ಕಾನೂನಾತ್ಮಕವಾಗಿ ಏನಾದರೂ ಅಡೆತಡೆಗಳು ಬಂದಿದ್ರೆ ಪಕ್ಷ ಅದಕ್ಕೆ ಬೇಕಾದ್ರೆ ನಾವು ನೇರವಾಗಿ ನಾವು ಅದಕ್ಕೆ ಪ್ರತಿಭಟನೆ ಮಾಡಕ್ಕೆ ನಾವು ಇಳಿದ್ದೇವೆ, ಇಲ್ಲ ಇರುವುದಿಲ್ಲ. ಈಗ ಪಕ್ಷ ರೀತಿಯಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ನಮಗೆ ಬರಲಿಲ್ಲ. ನಾವು ಹೇಳೋದು ನಮ್ಮ ಮನವಿಯನ್ನು ಸಹ ಒಪ್ಪಿದ್ದಾರೆ, ಅವರು ಎಲ್ಲ ಪಕ್ಷರು ಒಪ್ಪಿದ್ದಾರೆ. ಈಗ BJP ಅವರಲ್ಲಿ ಮಾತಾಡಿದ್ದೇವೆ, ನಾವು ಕಾಂಗ್ರೆಸ್ ಅವರಲ್ಲಿ ಕೂಡ ನಾವು ನೇರವಾಗಿ ಮಾತಾಡಿದ್ದೇವೆ. ಅದಕ್ಕೆ ನೀವು ನಿಮ್ಮ ನಿರ್ಧಾರ ನೀವು ನಿರ್ಧಾರ ತಗೊಂಡು ನಾವು ನಿಮ್ಮ ಸರಿ ನಾವು ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ಇರ್ತೇವೆ ಅಂತ ಎಲ್ಲ ಪಕ್ಷರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇವನ್ನ ಮೊನ್ನೆ ಪ್ರತಿಭಾ ಕೋಳೆ ಅವರಿಗೂ ಹತ್ರ ನಾನು ಸಂಪರ್ಕ ಮಾಡಿದ್ದೇನೆ. ಕಾಂಗ್ರೆಸ್ ನಮ್ಮ ಸಮಾಜದ ಉದಯ ಆಚಾರ್ಯ ಹತ್ರ ಸಂಪರ್ಕ ಮಾಡಿದ್ದೇನೆ. BJP ಪ್ರಸಾದ್ ಶಕ್ತಿನಗರ್ ಕಾರ್ಪೊರೇಟರ್ ಅವ್ರ ಹತ್ರ ಸಂಪರ್ಕ ಮಾಡಿದ್ದೇನೆ. ಮಣ್ಣೋಡ ಎಲ್ಲ ಸಂಪರ್ಕ ಮಾಡಿ ಮಾತಾಡುವಾಗ ನಮಗೆ ಬಂದ ನಮ್ಮ ಸಮಾಜದಲ್ಲಿ ನಾವು ಎಲ್ಲ ಒಟ್ಟಿಗೆ ಇರ್ತೇವೆ ಅಂತ ಹೇಳುವಂಥ ಮಾತು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಯಾವ ರೀತಿ ಬರುವುದಿಲ್ಲ, ಅದರ ನಂತರ ಎಲ್ಲರೂ ಒಟ್ಟಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಸೇರ್ತೇವೆ ಅಂತ ಹೇಳುವಂಥ ಮಾತನ್ನು ನಾನು ಮತ್ತೆ ಹೇಳ್ತಿದ್ದೇನೆ. ಖಂಡಿತ DNA ರಿಪೋರ್ಟ್ ಬಂದು 1 ವಾರ ಆಯ್ತು. ಹೌದು ಖಂಡಿತ. ಅದು ಲೆಟರ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಅಂತೆ. ಅದು ಅವರನ್ನು ತೆಗಿಬೇಕು ಅಂದರೆ ಸದ್ಯದ ಮಟ್ಟಿಗೆ ನೀವು ಒಂದು ಕ್ರಮ ತೆಗೆಯುವಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಆ DNA ರಿಪೋರ್ಟ್ ಬರೋ ತನಕ DNA ರಿಪೋರ್ಟ್ ಬಂದ ಮೇಲೆ ನಾವೀಗ ಪ್ರೆಸ್ ಮೀಟ್ ಕರೆದಂಥದ್ದು ವಿಚಾರ. ಇನ್ನು ಇಲ್ಲಿ ಆದ ಕೂಡಲೇ ನಾವು ಇಮಿಡಿಯೇಟ್ ಇರುವಂಥದ್ದು ವಿಚಾರ ನಾವು MLA ಗಳ ಹತ್ರ ಮಾತಾಡಿಕೊಂಡು ಸಂಪರ್ಕ ಮಾಡುವಂಥ ವಿಚಾರ ನಾವು ಮಾಡ್ತೇವೆ. ಅಂದರೆ ಈಗ ಜವಾಬ್ದಾರಿ ಪಕ್ಷದಲ್ಲಿ ಅಂತ ಹೇಳಿದ್ರೆ ಅವರ ಜಗನ್ನಿವಾಸ ರಾಯ್ ಅವರ ಮಗನನ್ನು ಆ ಹುಡುಗಿ ಕೊಟ್ಟು ಮದುವೆ ಮಾಡಿಸಲಿಕ್ಕೆ ನಾವು ಒಂದು ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಅವನು ನಾಳೆ ಜೈಲಲ್ಲಿದ್ದರೂ ಕೂಡ ಅದು ಇಬ್ಬರು ಅಂದರೆ 2 ಕಡೆಯಿಂದ ಅದನ್ನು ತಪ್ಪು ಹೇಳುವಂಥದ್ದು ವಿಚಾರ ಆಗಿರುವಾಗ ಇಬ್ಬರು ಒಟ್ಟಾಗಿದ್ರೆ ಮುಂದಿನ ದಿನಗಳಲ್ಲಿ ಸರಿಯಲ್ಲಿ ಹೋಗುವಂಥ ಒಂದು ವಿಚಾರಕ್ಕೆ ನಾವು ಪ್ರಯತ್ನ ಪಡ್ತೇವೆ. 100ಕ್ಕೆ 100 ನಾವು ಪ್ರಯತ್ನ ಪಡ್ತೇವೆ. ಇದಕ್ಕೆ ಅದೇ MLA ಗಳ ಹತ್ರ ಮಾತಾಡಿಸಿ ನಾವು ಮನವೊಲಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ ಅಂತ ವಿಶ್ವ ಸಮಾಜ ನಾವು ಮಾಡ್ತೇವೆ. ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾವು ಮಾಡ್ತೇವೆ. ಯಾಕೆಂದರೆ ನಿಮಗೆ ಮುಂದಿನ ದೊಡ್ಡ ಕ್ರಮ ನಾವು ಸಮಾಜದವರು ನಾವು ದೊಡ್ಡ ಕ್ರಮ ಪ್ರತಿಭಟನೆ ಆಗಿರ್ಬೋದು. ಅದೇ ಹೇಳಿದಾಗೆ ಸಮಾವೇಶ ನಾವು ಹೇಗೆ ಸೇರಿದೇವ 18 ವರ್ಷದ ಮೇಲೆ
ಕೇವಲ ಒಂದು ತಿಂಗಳಾದಂಥ ಸಮಾವೇಶ ಗೋಲ್ಡ್ ಬೆಂಚಲ್ಲಿ 15,000 ಜನ ಸೇರಿದ್ದೇವೆ. ಇಂಥದಕ್ಕೆ ಕೂಡ ನಾಳೆ ಅದರ 2ರಷ್ಟು ಸೇರುವಂಥ ಸಾಧ್ಯತೆ ಕೂಡ ಇದೆ. ಹೌದು, 1 ವೀಕ್ ಆದ ಅಷ್ಟೇ ಈಗ. ಹೌದು, ಕರೆಕ್ಟ್. ಅಲ್ಲ, ನಾವದೇ ಪ್ರತಿಕ್ರಿಯೆ ಬರಲಿಲ್ಲ. ಹೌದು, ಖಂಡಿತ. ಅಲ್ಲ, ತಪ್ಪು. ನೀವು ಹೇಳಿದ್ರು ಸರಿ, ನೈತಿಕತೆ ಬಗ್ಗೆ ತುಂಬ ಮಾತಾಡಿದ್ದಾರೆ. ಖಂಡಿತ ಅದೇ ನಾವೀಗ ಮಾಧ್ಯಮದಲ್ಲಿ ಒಂದು ಮಾಹಿತಿ ಕೊಟ್ಟು ನಿಮ್ಮ ನೇತೃತ್ವ ತುಂಬ ಹೊಂಟಿದ್ರಲ್ಲಿ. ಯಾಕಂದ್ರೆ ನೀವು ಯಾವ ರೀತಿಯಲ್ಲಿ ನೀವು ಸಮಾಜ ತೋರಿಸ್ತೀರಿ ಆ ರೀತಿ ಸಮಾಜ ಅದನ್ನು ಒಪ್ಪಿಕೊಳ್ತದೆ. ಅದೇ ನಮಗೆ ಅಂದರೆ ಈಗ ಮುಖ್ಯವಾಗಿ ನಿಮ್ಮ ಮುಖಾಂತರ ಹೋದರೆ ನಮಗೇನು ನಮ್ಮ ಸಂಸ್ಥೆಗಳಿಗೆ ನಾವು MLA ಹೋಗಿ ನಮಗೆ ಸುಲಭ ಆಗ್ತದೆ ಮಾಹಿತಿ ಕೊಡಲಿಕ್ಕೆ. ಹೀಗೆ ಆಗ್ತಾ ಉಂಟು. ಮುಂದಿನ ಗೊತ್ತಿದೆ ಎಲ್ಲರಿಗೂ, ನಾವು ಸಂಪರ್ಕ ಮಾಡಿ ಇಲ್ಲಿ ಬಂದಿರೋದು. ನಾವು ಇಲ್ಲಿ ಆದ ಕೂಡ ನಾವೀಗ ಮನಪತ್ರ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸಂಘ ಸಂಸ್ಥೆಗೆ ಸೇರಿಕೊಂಡು ಅದೇ ಇವತ್ತು ಆದ ಕೂಡಲೇ ನಾಳೆ ನಮ್ಮ ಸಮಾಜದ ಎಲ್ಲ ದಕ್ಷಿಣ ಜಿಲ್ಲೆ, ಉಡುಪಿ ಜಿಲ್ಲೆ ಸ್ವಲ್ಪ ಸಭೆ ಕರೆಯುವಂಥ ಯೋಜನೆ ನಾಳೆಗೆ ಸಂಜೆಗಿದೆ. ನಾಳೆ ಸಂಜೆ ಕರೆದು ಅಲ್ಲಿ ನಾವು ತೀರ್ಮಾನ ತಗೊಳ್ತೇವೆ ಯಾವ ರೀತಿಯಲ್ಲಿ MLA ಹತ್ರ ಭೇಟಿ ಆಗುವುದು. ದಕ್ಷಿಣ ಜಿಲ್ಲೆ, ಉಡುಪಿ ಜಿಲ್ಲೆ 2 ಜಿಲ್ಲೆಗಳನ್ನು ಸೇರಿಕೊಂಡು ಎಲ್ಲ MLA ಹತ್ರ ಪ್ರತಿಕ್ರಿಯೆ ಕೊಡುವಂಥ ಒಂದು ವಿಚಾರಗಳಿವೆ. ಹಾಗೆ ಅದಾದ ಕೂಡಲೇ ನಾವು ಒಂದು ಮಾಧ್ಯಮದ ಇನ್ನೊಂದು ನಾವು ಸಭೆ ಕರೀತೇವೆ. ಹೌದು, ಮೊನ್ನೆ ಮಾತಾಡುವಾಗ ಅದೇ ರೀತಿಯಲ್ಲಿ ಬಂದು, ಯಾಕಂದರೆ ಅವಳಿಗೆ ಮಗುವನ್ನು ನೋಡುವಾಗಲೇ ಅವರದ್ದು ತುಂಬ ಇದು ಬರ್ತಾ ಉಂಟು, ಸಮಸ್ಯೆ ಅದು ತುಂಬ ಬರ್ತಾ ಉಂಟು, 1-2 ಅಂದರೆ ಅದಕ್ಕೋಸ್ಕರ ನಾವು ಅಷ್ಟು ಇದು ಮಾಡಿ ನಾವು ಪೇಷನ್ಸಲ್ಲಿದ್ದೇವೆ. ಈಗ ಒಮ್ಮೆ ಅದಕ್ಕೊಂದು ನ್ಯಾಯ ಒದಗಿಸಿಕೊಳ್ಳಿ ಅಂತ. ಯಾಕಂದರೆ ಹೋರಾಟ ವಿಚಾರ ಅಲ್ಲ, ಹೋರಾಟದಲ್ಲಿ ನಾಳೆ ನ್ಯಾಯ ಸಿಗದಿದ್ದರೆ ನಮಗೆ ಹೋರಾಟ ಮಾಡಿ ನಾವು ಇಳಿತೇವೆ. ಆದರೆ ನ್ಯಾಯ ಒಂದು ಒದಗಿಸಲಿ ಅಂತ. ಅಂದರೆ ಜವಾಬ್ದಾರಿ ಇರುವಂಥ ಆ ಹುಡುಗಂದು, ಕೃಷ್ಣ ಜಯರಾವ್ ಇರುವಂಥ ಜವಾಬ್ದಾರಿ ಆ ಹೆಣ್ಣು ಮಗಳ ಜವಾಬ್ದಾರಿ ಆ ಕೃಷ್ಣ ಜಯರಾವ್ದು. ಮದುವೆ ಯಾಕಂದ್ರೆ ನಾಳೆ ಅವನಿಗೆ ಕಲೀಲಿಕ್ಕೆ ಉಂಟು, ಎಜುಕೇಷನ್ ಅವನು ಕಂಪ್ಲೀಟ್ ಆಗಲಿಲ್ಲ. ಎಜುಕೇಷನ್ ಕಂಪ್ಲೀಟ್ ಆಗಲಿಕ್ಕೆ ಅವನಿಗೆ ಆ ಹುಡುಗನಿಗೆ ಹಣ ಕೊಡಬೇಕಾದ್ರೆ ಅವನ ತಂದೆ, ಯಾಕಂದ್ರೆ ಅವನ ಕೆಲಸ ಕಾರ್ಯದಲ್ಲಿ ನಮಗೆ ಒತ್ತಡಕ್ಕೆ ಹಾಕಿಕೊಂಡು ಮದುವೆ ಮಾಡಿಸ್ಕೊಳ್ಬೋದು, ಇಲ್ಲಿ ಹೇಳೋದಿಲ್ಲ. ಯಾಕಂದ್ರೆ ನಾಳೆ ತಂದೆ ಕೂಡ ಅಲ್ಲಿ ಒಪ್ಪಬೇಕು, ತಂದೆ ತಾಯಿ ಇಬ್ಬರು ಒಪ್ಪಿದ್ರೆ ಮುಂದಿನ ದಿನಗಳಲ್ಲಿ ಮದುವೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ರೀತಿ. ಆ ರೀತಿಯಲ್ಲಿ ನಾವು ಪ್ರೆಷರ್ ಹಾಕ್ತಿದ್ದೇವೆ. ಇಲ್ಲ, ನಾವೀಗ ಮುಖ್ಯವಾಗಿ ವಿಶ್ವಕರ್ಮ ಸಮಾಜದಲ್ಲಿ ಮಾತ್ರ ನಾವೀಗ ಸಂಪರ್ಕ ಆಗಿದೆ ಬರೋದು. ಯಾವುದೇ ಒಂದು ಬೇರೆ ಸಂಘಟನೆ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾವಂದ್ರೀಗ MLA ಹತ್ರ ಒಂದು ಮಾತಾಡಿದ್ದೇವೆ. ಅದು ಇವತ್ತಿನ ಅದೇ DNA ರಿಪೋರ್ಟ್ ಅವರು ಸ್ವಲ್ಪ ಇದು ಆದ ಕಾರಣ ಪೆಂಡಿಂಗ್ ಇದ್ದ ಕಾರಣ ಸ್ವಲ್ಪ ಪೆಂಡಿಂಗ್ ಇದೆ. ಆದರೆ ನಾವು ನಾಳೆ ಮೀಟಿಂಗ್ ಆದ ಕೂಡ ಇಮಿಡಿಯೇಟ್ BJP MLA ಅವ್ರ ಹತ್ರ ಮತ್ತು ಕಾಂಗ್ರೆಸ್ ಸ್ವಲ್ಪ ಲೀಡರ್ ಹತ್ರ ಮಾತಾಡುವಂಥ ಒಂದು ಡೇಟ್ ಫಿಕ್ಸ್ ಮಾಡ್ತಿದ್ದೇವೆ ಈ ವಾರದಲ್ಲಿ. ಅಲ್ಲ, ಜಾತಿ ಅಂತ ಏನಿಲ್ಲ. ಯಾಕಂದ್ರೆ ಅವನು ಹುಡುಗನ ಬೇಡ ಅಂತ ಹೇಳ್ತಾರೆ. ಯಾವುದೇ ಒಂದು ನಮಗೆ ಪ್ರತಿಕ್ರಿಯೆ ಬರ್ತಾ ಇರಲಿಲ್ಲ. ಈಗ ನಾಳೆ ಹಿಂದಿನ ದಿನಗಳಲ್ಲಿ ಹುಡುಗಿ ಅವ್ರ ಮನೆ ಹೋಗುವ ಹಾಲು ಬರ್ಪನ ಬೋಡ್ಸಿ ಅಂತ ಒಂದು ಮಾತು ಕೂಡ ಬಂದಿದೆ, ಹುಡುಗಿ ಸಬರು. ಯಾಕೆಂದರೆ ನಮಗೆ ಯಾವುದೇ ಒಂದು ಅದಕ್ಕೆ ಅಭಿಪ್ರಾಯ ಬರಲಿಲ್ಲ. ಹುಡುಗನ ಈಗ ಜಗನ್ನಿವಾಸರಾವ್ ಅವರ ಮನೆಯವರಿಂದ ಸಹ ಈಗ ನಾವು ಮಾತಾಡುವಾಗ ಇಷ್ಟು ಸಮಯದಲ್ಲಿ ನಾವು ಸಂಪರ್ಕ ಇಡುವಾಗ ಯಾವುದೇ ಒಂದು ಅದಕ್ಕೆ ಪ್ರತಿಕ್ರಿಯೆ ಬರಲಿಲ್ಲ. ಒಂದೇ ಇದರಲ್ಲಿ ಅವನು ಬೇಡ ಅಂತಲೇ ಹೇಳ್ತಾನೆ, ಹುಡುಗನ ಬೇಡ ಹೇಳ್ತಿದ್ದಾನೆ. ಆಗ ತಂದೆ ಹೇಳಿದರೆ ಹುಡುಗ ಬೇಡ ನಾನೇನು ಮಾಡ್ಲಿಕ್ಕೆ ಆಗ್ತದೆ ತಂದೆ ಹೇಳ್ತಿದ್ದಾರೆ. ಅದಕ್ಕೆ ನಾವೀಗ ನಾವೊಂದು ಈಗ BJP MLA ಅವ್ರ ಹತ್ರ ಮಾತಾಡಿಕೊಂಡು ಕಾಂಗ್ರೆಸ್ ಲೀಡರ್ ಹತ್ರ ಮಾತಾಡಿಕೊಂಡು ಒಂದೇ ವಿಷಯ ಅಂದರೆ ಅವರ ಮನವೊಲಿಸುವಂಥ ಒಂದು ವಿಚಾರ ನಾವು ಪ್ರಯತ್ನ ಪಡ್ತೇವೆ. ಅದೇ ಬರ್ತದೆ, ಅದು ಲೀಗಲ್ ಆಗಿ ಅಂದರೆ ಬರ್ತದೆ. ಈಗ ಲೀಗಲ್ ಆಗಿ ಆಗಿದೆ, ಅದು 2 ರೀತಿಯಲ್ಲಿ ಬರುತ್ತೆ, ಅದು ಆಗತ್ತೆ. ಅದಕ್ಕೆ ನಾವೀಗ ಮುಂದಿನ ಒತ್ತಾಯಪೂರ್ವಕ ನಾವು ಮಾಡುವಂಥ ಯೋಜನೆ ಇಟ್ಟಿದ್ದೇವೆ. ನಾವೀಗ ಅದನ್ನು ನಾಳೆಗೆ ಒಂದು ನಿರ್ಣಯ ತಗೊಳ್ತೇವೆ. ನಾಳೆ ಸಂಜೆ ಒಳಗೆ ಒಂದು ನಿರ್ಣಯ ತಗೊಳ್ತೇವೆ. ಮುಂದಿನ ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಒಂದು ನಿರ್ಣಯ ತಗೊಂಡು ನಾವು ಅದೇ ಬೇಕಾದ್ರೆ ಮಾಡ್ತೇವೆ.